ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ದಲಿತ ಯುವತಿಯ ಮೇಲಿನ ಅತ್ಯಾಚಾರ ಹತ್ಯೆ ಪ್ರಕರಣವನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆಯ ವತಿಯಿಂದ ಪ್ರತಿಭಟನೆ ನಡೆಯಿತು. ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ನಡೆದ ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಎಂ ದೇವದಾಸ್ ಅವರು, ಯುವತಿಯು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು, ಆಕೆಯ ಶವವನ್ನ ಆಕೆಯ ಹೆತ್ತವರ ವಶಕ್ಕೆ ನೀಡದೆ ಪೊಲೀಸರೇ ಆಂಬ್ಯುಲೆನ್ಸ್ನಲ್ಲಿ ಕೊಂಡೊಯ್ದು ಮಧ್ಯರಾತ್ರಿ ಅಂತ್ಯ ಸಂಸ್ಕಾರ ಮಾಡಿರುವುದು ತೀರಾ ಅಮಾನವೀಯವಾಗಿದೆ. ಈ ಪ್ರಕರಣ 2012ರ ನಿರ್ಭಯ ಗ್ಯಾಂಗ್ ರೇಪ್ಗಿಂತಲೂ ನೀಚ ಮತ್ತು ಕ್ರೂರವಾದುದು. ಅತ್ಯಾಚಾರಿಗಳನ್ನ ಕೂಡಲೇ ಗಲ್ಲಿಗೆ ಇರಿಸಬೇಕು. ಸಂತ್ರಸ್ತ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಿಸಬೇಕು ಎಂದು ಆಗ್ರಹಿಸಿದರು. ಮೇಲ್ಜಾತಿಯ ಠಾಕೂರು ಜನಾಂಗಕ್ಕೆ ಸೇರಿದ 400 ಯುವಕರು ಅತ್ಯಾಚಾರ ಮಾಡಿ ಕೊನೆಗೆ ಬರ್ಬರವಾಗಿ ಹತ್ಯೆ ಮಾಡಿದಂಥ ಈ ಘಟನೆಯನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆಯಿಂದ ದಲಿತ ಸಂಘರ್ಷ ಸಮಿತಿ ಇವತ್ತು ಅದನ್ನು ಖಂಡಿಸಿ ಸರ್ಕಾರಕ್ಕೆ ಇವತ್ತು ಮನವಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇದೆ. ಇದಕ್ಕೆ ದಲಿತ ಸಂಘರ್ಷ ಸಮಿತಿ ಅಲ್ಲದೆ ಇವತ್ತು ಬೇರೆ ಬೇರೆ ಪ್ರಗತಿಪರ ಸಂಘಟನೆಯವರು ಮತ್ತು ಜಾತ್ಯತೀತ ಪಕ್ಷದ ನಮ್ಮ ನಾಯಕರುಗಳು ಕೂಡ ಇವತ್ತು ಬಂದಿದ್ದಾರೆ. ಈ ಮನೀಷಾ ಪ್ರಕರಣದಲ್ಲಿ ಇವತ್ತು ಅವಳಿಗೆ ಏನು ಅತ್ಯಾಚಾರ 2ನೇ ತಾರೀಕಿಗೆ 14ನೇ ತಾರೀಕಿಗೆ ನಾವು ಸೆಪ್ಟೆಂಬರ್ ಆ ಸಂದರ್ಭದಲ್ಲಿ ಏನಾಯ್ತು ಅಂದರೆ, ತಾಯಿ ತನ್ನ ಜೊತೆಗೆ ಆ ಯುವತಿಯ ಅಣ್ಣ ಏನು ಹೊರದಲ್ಲಿ ಕೆಲಸ ಮಾಡಿ ಅಣ್ಣ ಮನೆಗೆ ಹೋಗಿದ್ದ ಸಂದರ್ಭದಲ್ಲಿ ಆ ಯುವತಿ ದೂರದಲ್ಲಿತ್ತು. ಆ ಸಂದರ್ಭದಲ್ಲಿ ಯುವತಿಯನ್ನು ಎಳ್ಕೊಂಡು ಹೋಗಿ 4 ಜನ ಕಾಮಕರು ಆ ಏನು ಅತ್ಯಾಚಾರ ಮಾಡಿ ಕೊನೆಗೆ ಅಲ್ಲೇ ಪ್ರಾಣಾಂತಿಕ ಹಲ್ಲೆಯನ್ನು ನಾಲಿಗೆ ಕತ್ತರಿಸಿದ್ದಾರೆ. ಸಮಿತಿಯ ಪ್ರಮುಖರಾದ ರಘು ಕೆ ಎಕ್ಕಾರು, ಜಿಲ್ಲಾ ಮಹಿಳಾ ಸಂಚಾಲಕಿ ಸರೋಜಿನಿ ಬಂಟ್ವಾಳ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಹಿಳೆಯರ ಪ್ರಾಣ ಮಾನ ಹಾನಿ ರಕ್ಷಣೆ ಮಾಡಲಾರದ ಯೋಗಿ ಆದಿತ್ಯನಾಥನಿಗೆ, ಮಹಿಳೆಯರ ಪ್ರಾಣ ಮಾನ ರಕ್ಷಣೆ ಮಾಡಲಾಗದ ಯೋಗಿ ಆದಿತ್ಯನಾಥ ಸರ್ಕಾರಕ್ಕೆ ತನಿಖೆ ನಡೆಸಿ ಮನೀಷಾಲ ಅತ್ಯಾಚಾರ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಂದ ಮುಖ್ಯಮಂತ್ರಿ ಆದಿತ್ಯನಾಥರನ್ನು ಕೂಡಲೇ ಹೋರಾಟಕ್ಕೆ